ಪರಿಶುದ್ಧ ನೀರಿನಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ತಳಮಟ್ಟದವರೆಗೆ ಪರಿಶುದ್ಧ ನೀರು ಪೂರೈಸುವ ಯಂತ್ರಗಳ ಮಳಿಗೆ ಸೆಕ್ಯೂರ್ ವಾಟರ್ಸ್ ತೊಕ್ಕೊಟ್ಟಿನಲ್ಲಿ ಕಾರ್ಯಾರಂಭಿಸಿದೆ. ತೊಕ್ಕೊಟ್ಟು ಅಮ್ಮ ಎಲೆಕ್ಟ್ರಾನಿಕ್ಸ್ ಬಳಿಯ ಶಿಫಾ ಕಾಂಪ್ಲೆಕ್ಸ್ನಲ್ಲಿ ನೂತನ ಮಳಿಗೆ ಶುಭಾರಂಭಗೊಂಡಿದೆ. ಸೆಕ್ಯೂರ್ ವಾಟರ್ಸ್ ಫಾರ್ ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಮಳಿಗೆಯು ರಾಷ್ಟ್ರೀಯ ಹೆದ್ದಾರಿ 66ರ ತೊಕ್ಕೊಟ್ಟು ಅಮ್ಮ ಎಲೆಕ್ಟ್ರಾನಿಕ್ಸ್ ಬಳಿಯ ಶಿಫಾ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯಾರಂಭಗೊಂಡಿದ್ದು, ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ನೂತನ ಮಳಿಗೆಯನ್ನ ಸಂಸ್ಥೆಯ ಮಾಲೀಕರ ತಾಯಿ ಬಿ ಫಾತಿಮಾ ಅವರು ಉದ್ಘಾಟಿಸಿದರು. ಗೌರವ ಅತಿಥಿಗಳಾಗಿ ಆಗಮಿಸಿದ ಮಂಗಳೂರು ಇಮಾಮ್ ನೂರ್ ಮಸೀದಿಯ ಖತೀಬರಾದ ಯೂಸುಫ್ ಕಾಸಿಮಿ, ಉಳ್ಳಾಲ ಸೈಯದ್ ಮದನಿ ದರ್ಗಾ ಇಮಾಮರಾದ ಅನ್ವರ್ ಅಲಿ ತಾರಿಮಿ, ಕನ್ಯಾನ ಎಚ್ಕೆಜೆಎಂ ಮಸೀದಿಯ ಅಧ್ಯಕ್ಷ ಸುಲೈಮಾನ್ ಫೈಜಿ ಅವರು ದುವಾ ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಉಳ್ಳಾಲ ಸೈಯದ್ ಮದನಿ ದರ್ಗಾ ಅಧ್ಯಕ್ಷ ಅಬ್ದುಲ್ ರಶೀದ್ ಅವರು, ಪರಿಶುದ್ಧ ನೀರಿನಿಂದ ಉತ್ತಮ ಆರೋಗ್ಯ ತಳಮಟ್ಟದವರೆಗೂ ಪರಿಶುದ್ಧ ನೀರು ಪೂರೈಸುವ ಯಂತ್ರಗಳು ಸಿಗುವಂತಾಗಲಿ. ಸರ್ವಿಸ್ ವ್ಯವಸ್ಥೆಯನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಿದಲ್ಲಿ ಸಂಸ್ಥೆ ಬೆಳವಣಿಗೆ ಖಂಡಿತ ಎಂದು ಹೇಳಿದರು. ಪೈಪೋಟಿಯ ಈ ವ್ಯಾಪಾರದಲ್ಲಿ ಕಡಿಮೆ ದರದಲ್ಲಿ ಕೊಟ್ಟಿದಾಗ ಜನರು ಏನಾಗ್ತಾರೆ, ಮೋಸ ಹೋಗ್ತಾರೆ. ಅದಕ್ಕಾಗಿ ಇಲ್ಲಿ ನಾನು ಒಂದು ಸಾಕ್ಷಿ ನಿಲ್ಲುವಂಥ ಒಂದು ವ್ಯವಸ್ಥೆ ಈ ಸಂಸ್ಥೆಯ ಮೇಲೆ ನನಗಿದೆ. ಯಾವುದೋ ಒಂದು ಕಾರಣಕ್ಕೆ ಒಂದು ದಿವಸ ನಾನು ಬ್ಯಾಂಕಿಗೆ ಹೋಗಿ ಬರುವಾಗ ಒಬ್ಬ ಹುಡುಗ ಮಾರ್ಗದ ಬದಿಯಲ್ಲಿ ಒಂದು 2 ಈ ರೀತಿಯ ಐಟಮ್ಗಳನ್ನಿಟ್ಟು ಕೆಲವು ಪಾಂಪ್ಲೆಟ್ಸನ್ನು ಇಟ್ಟಿದ್ದ. ನನಗೇನೋ ಒಂದು ಆಶೆ, ಇಲ್ಲದ್ರೆ ನಾನು ಆ ರೀತಿಯೆಲ್ಲ ಹೋಗೋದಿಲ್ಲ. ನಾನು ತೆಕ್ಕೊಂಡೆ ಅದು ನೋಟಿಸ್, ಆ ಬ್ರೋಷರ್. ಕಡೆಗೆ ಮನೆಗೆ ಹೋಗಿ ಒಂದು ಫೋನ್ ಮಾಡಿದೆ. ನಮ್ಮ ಪರಿಸರದ ನೀರು ತುಂಬ ಕಲುಷಿತ ನೀರು. ಹಾಗೆ ನಾನು ಅವ್ರಿಗೆ ಫೋನ್ ಮಾಡಿದೆ. ತಕ್ಷಣ ಬಂದರು, ಅವರ ರೇಟೆಲ್ಲ ಹೇಳಿದರು, ನಾನು ಪಡ್ಕೊಂಡೆ. ಆಗಿನ ಪರಿಸ್ಥಿತಿಯಲ್ಲಿ ಒಮ್ಮೆಲೆ ಅವರಿಗೆ ಹಣ ಕೊಡಲಿಕ್ಕೆ ನನ್ನ ಕೈಯಲ್ಲಿ ಹಣ ಕೂಡ ಇಲ್ಲ ಆಯಿತು. ಇಲ್ಲ, ನೀವು ಫಿಕ್ಸ್ ಮಾಡಿ ಕೊಡಿ, ನಮ್ಮ ಒಂದೇನೋ ಧೈರ್ಯ ಕಾಣಬೇಕು ಅಧ್ಯಕ್ಷರು ಅಂತೇಳಿ ಕೊಟ್ಟು ಹೋದರು. ಆ ನೀರಿನ ಒಂದು ವ್ಯವಸ್ಥೆಗೆ ಬಹಳ ಒಂದು ಪರಿಶುದ್ಧ ನೀರು ಅದರಲ್ಲಿ ಬರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನಾನೊಬ್ಬ ಸಾಕ್ಷಿ ಅದಕ್ಕೆ. ಅನಂತರ ಪೆರ್ಮನ್ನೂರು ಸಂತ ಸೆಬೆಸ್ತಿಯನ್ನರ ಚರ್ಚಿನ ಧರ್ಮಗುರು ಸಿಪ್ರಿಯನ್ ಪಿಂಟು ಅವರು ಮಾತನಾಡಿ, ಜೀವನದ ಪ್ರಮುಖ ಅಂಗ ನೀರು, ಅದನ್ನ ಪರಿಶುದ್ಧ ಮಾಡುವ ವ್ಯವಸ್ಥೆ ಎಲ್ಲರಿಗೂ ಅವಶ್ಯಕ. ತೊಕ್ಕೊಟ್ಟುವಿನಲ್ಲಿ ಸೇವೆ ಆರಂಭಗೊಂಡಿರುವುದು ಈ ಭಾಗದ ಜನರಿಗೆ ಹೆಮ್ಮೆಯ ವಿಚಾರ. ಜನರು ಸೇವೆಯ ಲಾಭವನ್ನ ಪಡೆಯುವಂತಾಗಲಿ ಎಂದು ಹೇಳಿದರು. ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ನಿಮ್ಮ ಶಕ್ತಿ ಮೀರಿ ಕೆಲಸ ಕಾರ್ಯವನ್ನು ಮಾಡುತ್ತಾ ಈ ಸಂಸ್ಥೆಯ ಒಳಿತಾಗಲಿ ಹಾಗೂ ನಿಮ್ಮ ಸಮಾಜದ ಕುಟುಂಬದ ಒಳಿತಾಗಲಿ ಅಂತ ಸದಸ್ಯ ದೇವರನ್ನು ಬೇಡುತ್ತಾ ನಿಮಗೆಲ್ಲರಿಗೂ ಶುಭವನ್ನು ನಾನು ಹಾರೈಸುತ್ತೇನೆ. ಇದೇ ವೇಳೆ ಅರ್ಚಕ ಗಣೇಶ್ ಭಟ್ ಅವರು ಮಾತನಾಡಿ, ತಾನೊಬ್ಬ ಇಂಜಿನಿಯರ್ ಆಗಿದ್ದು ಹೊಸ ತಂತ್ರಜ್ಞಾನವನ್ನ ಅಳವಡಿಸುವ ವ್ಯವಸ್ಥೆ ಸೆಕ್ಯೂರ್ ವಾಟರ್ ಸಂಸ್ಥೆಯಿಂದ ಆಗಿದೆ. ಸಂಸ್ಥೆ ಸರ್ವಿಸ್ ವ್ಯವಸ್ಥೆಯನ್ನ ಸರಿಯಾಗಿ ನಿಭಾಯಿಸಿದಲ್ಲಿ ವ್ಯವಹಾರದಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಬಾರದು. ಬೆಳೆದ ನಗರಿ ತೊಕ್ಕೊಟ್ಟು ಪ್ರದೇಶಕ್ಕೆ ಪರಿಶುದ್ಧ ನೀರು ಅಗತ್ಯವಾಗಿ ಬೇಕಿದೆ ಎಂದು ಹೇಳಿದರು. ಮತ್ತೆ ಮುಖ್ಯವಾಗಿ ಇನ್ನೊಂದು ವಿಶೇಷವಾಗಿ ನಾನು ಇದರ ಮುಖ್ಯಸ್ಥರು ಅವರಿಗೆ ನಾನೊಂದು ಮುಖ್ಯವಾದಂಥ ಬಹಳ ಒಂದು ಧನ್ಯವಾದ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಸರ್ವಧರ್ಮವನ್ನು ಒಟ್ಟಿಗೆ ಸೇರಿಸಿಕೊಂಡಿದ್ದಾರೆ. ಒಂದು ಸಮಾಜವನ್ನು ನಾವು ಬೆಳೆಸಬೇಕಾದ್ರೆ ಸರ್ವಧರ್ಮ ಇರಬೇಕು. ಅಲ್ಲಿ ನಾವು ಜಾತಿ ಮತ ಪಂಥಗಳನ್ನು ಹಿಡ್ಕೊಂಡು ಕೂತ್ಕೊಂಡು ನಾವು ಇನ್ನೂ ಕೆಳಗೆ ಹೋಗ್ತಾ ಇದ್ದೇವೆ. ಇದನ್ನು ಸಮಾಜವನ್ನು ಯಾವ ರೀತಿ ಬೆಳೆಸಬೇಕು ಅಂತ ಹೇಳಿದರೆ ಎಲ್ಲ ಧರ್ಮಗಳಲ್ಲಿ ಪ್ರೀತಿ ವಿಶ್ವಾಸದಿಂದ ನಾವು ಬರಬೇಕು. ಪ್ರೀತಿ ವಿಶ್ವಾಸ ಬಂದಾಗ ಮಾತ್ರ ನಾವೆಲ್ಲರೂ ಒಂದೇ ಎಂಬಂಥ ಭಾವನೆ ಬರ್ತದೆ ಎಂಬಂಥದ್ದು ನನ್ನ ತಾತ್ಪರ್ಯ. ಹಾಗಾಗಿ ನಾನು ಮೊದಲಾಗಿ ಅವರಿಗೊಂದು ಧನ್ಯವಾದಗಳನ್ನು ಹೇಳಬೇಕು. ಇದು ತೊಕ್ಕೊಟ್ಟಿನ ಜನತೆ ಒಂದು ನೆನಪಿಟ್ಟುಕೊಳ್ಳುವಂತಹ ಒಂದು ಸಮಾರಂಭ ಆಗಬೇಕು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಪ್ರಬಂಧಕ ಅರುಣ್ ಪ್ರಭಾ ಕೆಎಸ್, ಆಧುನಿಕ ಹ್ಯೂಮನ್ ರೈಟ್ಸ್ ಕಮಿಟಿ ಇಂಡಿಯಾ ಅಧ್ಯಕ್ಷೆ ಹಸೀನಾ, ಡಾಕ್ಟರ್ ಶಾಹುಲ್ ಹಮೀದ್, ಹೈಟೆಕ್ ಗ್ರೂಪ್ ಕನ್ಸಲ್ಟೆನ್ಸಿಯ ಚಾಯ್, ಎಂಎನ್ಜಿಯ ಫೌಂಡೇಶನ್, ಡೌರಿ ಫ್ರೀ ನಿಕಾಹ್ ಇದರ ಇಲಿಯಾಸ್ ಮಂಗಳೂರು, ಹಿಂದೂಸ್ತಾನ್ ಬಾವಾ ಬಿಲ್ಡರ್ಸ್ನ ಅಬ್ದುಲ್ ಖಾದರ್, ಸುಲ್ತಾನ್ ಬಿಲ್ಡರ್ಸ್ನ ಮೊಹಮ್ಮದ್ ಯೂಬಿ, ಎಕ್ಸ್ಟೆನ್ ಇಂಟರ್ನ್ಯಾಷನಲ್ ಎಲ್ಎಲ್ಪಿ ಬೆಂಗಳೂರು ಇದರ ದಾವೂದ್, ಮಲ್ಬಾರ್ ಕ್ಲೇ ಇದರ ಮೊಹಮ್ಮದ್ ಅಶ್ರಫ್,
ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ತೊಕ್ಕೊಟ್ನ ಕಲಂದರ್, ಮಹಮ್ಮದ್ ಹಾರಿಸ್, ಗ್ಲೋಬಲ್ ಬಿಲ್ಡರ್ಸ್ನ ಇರ್ಫಾನ್, ರೋಷನ್ ಸುರತ್ಕಲ್, ಬೈಥಾರ್ ಉಸ್ಮಾನ್ ತೊಕ್ಕೊಟ್ಟು, ತಾಂತ್ರಿಕ ಸಹಾಯಕರುಗಳಾದ ಇಸ್ಮಾಯಿಲ್ ಬಾವಾ, ಇಬ್ರಾಹಿಂ ಉಪಸ್ಥಿತರಿದ್ದರು. ಸಂಸ್ಥೆಯ ಮಾಲೀಕರಾದ ಸಲೀಂ ಅತಿಥಿಗಳನ್ನ ಸ್ವಾಗತಿಸಿದ್ರು. ಎಂಎನ್ಜಿ ಫೌಂಡೇಶನ್ನ ಇಮ್ತಿಯಾಜ್ ಕೇದಂಬಾಡಿ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಇಲಿಯಾಸ್ ಮಂಗಳೂರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಸೆಕ್ಯೂರ್ ವಾಟರ್ಸ್ ಈಗಾಗಲೇ ಮಂಗಳೂರಿನ ಅತ್ತಾವರದಲ್ಲಿ ಪ್ರಥಮ ಮಳಿಗೆ ಕಾರ್ಯಾರಂಭಗೊಂಡಿದ್ದು, ಗ್ರಾಹಕರಿಂದ ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಗ್ತಾ ಇದೆ. ಇದೀಗ ತೊಕ್ಕೊಟ್ಟಿನಲ್ಲಿ 2ನೇ ಸೆಕ್ಯೂರ್ ವಾಟರ್ಸ್ ಮಳಿಗೆ ಶುಭಾರಂಭಗೊಂಡಿದೆ. ತೊಕ್ಕೊಟ್ಟು ಪ್ರದೇಶದ ಜನತೆಗೆ ಪರಿಶುದ್ಧ ನೀರಿನ ಯಂತ್ರಗಳನ್ನು ತಲುಪಿಸುವ ಉದ್ದೇಶದಿಂದ ಕಾರ್ಯಾರಂಭಗೊಂಡಿದ್ದು, ಇದರ ಪ್ರಯೋಜನವನ್ನ ತೊಕ್ಕೊಟ್ಟಿನ ಜನತೆ ಪಡೆಯುವಂತಾಗಲಿ. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.